ಪಿಂಗಾರದ ಎಸಲ ಸಿರೆ ಇರಲಾಯಿತುಗು ಬಂಗಾರದ ವರ್ಣ ತಿರುಟು ಅರಳಿ ಮಂಜಲು ಪಿಂಗಾರದ ಎಸಲ ಸಿರಿ ಇರಲಾಯಿತುಗು ಬಂಗಾರದ ಕೃಷ್ಣನ ಉಡುಪಿ ಕೃಷ್ಣನ ತುಳುನಾಡ ಪೊಲ್ಲು ತೂಲೆ ಮಲ್ಲಿಗೆ ಭೂತ ಮಾತೆ ಜನಕು ನಾಮ ಬದುಕು ಬವಣೆ ಮಗುವೆ ಕಣ್ಮುಚ್ಚಿ ನಡೆದು ಹೋಗುವೆ ಕಣ್ಮುಚ್ಚಿ ನಡೆದು ಹೋಗುವೆ ಮಲೆನಾಡೆ ಹಸಿರ ಉಟ್ಟು ಮೈದುಂಬಿದೆ ಜೋಗದ ಸಿರಿಯ ಕಳೆದು ಮನ ತುಂಬಿದೆ ಕಂಬಳ ಆಟ ನೋಡಿ ಕಣ್ತುಂಬಿದೆ ತರಿಗಿಳಿದಿದೆ ಆ ಇಂದ್ರನ ಸ್ವರ್ಗವೇ ಬದುಕು ಬವಣೆ ಮಗುವೆ ಕಣ್ಮುಚ್ಚಿ ನಡೆದು ಹೋಗುವೆ ಕಣ್ಮುಚ್ಚಿ ನಡೆದು ಹೋಗುವೆ ಬರುವಾಗ ಏನು ತಂದೆ ಬರಿಬೆತ್ತಲೆ ಇರುವಾಗ ಜಾತಿ ಜಗಳ ಬೇಕಂತಲೇ ಹೋಗುವೆ ಎಲ್ಲ ಬಿಟ್ಟು ಬರಿಗೈಯಲ್ಲೇ ನಿಜ ಸ್ನೇಹವೇ ಬಾಳಿಗೆ ದೈವವೇ ಕರ ಪೊಲಿತ್ ಅಬೆಟ್ ತಾಡ್ದು ಬೇಪನ ಗಂಗು ತೆಕ್ಕಾಂಡೆ ಚಾವು ಹೇ ಬಲೆ ಪಾಡು ಮೀನು ಪಕ್ಕದು ಮಾರೆರೆಂದು ಸಡ್ಡೆಡಕುಲ್ಲಾಗ ಗಜಿಕು ಮಕ್ಕಳು ತಿಂದೆಂಡೆ ಚಾವೋ పొగ్గ కనుడుతో నివర్త దారె మనటియ పతులువా పగలడెన్న ఎదురు తెరుపువాయి మోకెడెన్న మర్గిడుంటువా ఎత్తి పొగ్గ కనుడుతో నివర్త దారె మనటియ పతులువా నిన్న నిన్న మదిమే పనా ಕೇಂದ್ರದಾನೆ ಕೊಡುವ ಉತ್ತರ ಮನಸ್ಸು ಬಿಂದು ಸಾರ ಪಾತೆರ ನಿನಡ ಪನಡು ಪಂತಿನ ಬರ
ಶ್ರೀ ಶಶಿಧರ್ ನಾಗರಾಜಪ್ಪ ಎಲ್ಲಿದ್ದಾರೆ? ಇಲ್ಲಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಬನ್ನಿ ಬನ್ನಿ ಸರ್ ಬನ್ನಿ. ಕರ್ನಾಟಕ ಸಂಘ ದುಬೈನ ನೂತನ ಪ್ರೆಸಿಡೆಂಟ್ ಶ್ರೀ ಶಶಿಧರ್ ನಾಗರಾಜಪ್ಪ ಹಾಗೂ ಸೆಕ್ರೆಟರಿ ಇದ್ದಾರೆ ಮನೋಹರ್ ಹೆಗ್ಡೆ ಹಾಗೂ ನಾಗರಾಜ್ ರಾವ್ ಕೂಡ ಇದ್ದಾರೆ. ಜೋರಾಗಿ ಇನ್ನೊಮ್ಮೆ ಚಪ್ಪಾಳೆ. ಕರ್ನಾಟಕ ಸಂಘ ದುಬೈ. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ಬನ್ನಿ. ಫಸ್ಟ್ ಟೈಮ್ ಯಾಕೆ ಪ್ರೈಸ್ ತೆಗೆದು ನಾನು ನೆಕ್ಸ್ಟ್ ಟೈಮ್ ಅವರು ಹಾರ್ಟ್ ಆ್ಯಂಡ್ ಸೋಲ್ ಈ ಮೂವಿಗೆ ಹಾಕಿದ್ದಾರೆ. ಆದರೆ ಫಸ್ಟ್ ಟೈಮ್ ಇಡೀ ಪ್ರಪಂಚದಲ್ಲಿ ಈ ಪದ್ಯವನ್ನು ನೋಡಿದವರು ನೀವೆಲ್ಲರೂ ದುಬೈಯವರು. ಈವರೆಗೆ ಈ ಪದ್ಯ ರಿಲೀಸ್ ಆಗಿಲ್ಲ, ಫಸ್ಟ್ ಟೈಮ್ ಇಲ್ಲಿ ರಿಲೀಸ್ ಆಗಿದೆ. ಆದ್ದರಿಂದ UAEಯಲ್ಲಿ ಸಂಧ್ಯಾ ಕ್ರಿಯೇಷನ್ಸ್ ರವರು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಓವರ್ಸೀಸ್ ರಿಲೀಸ್ ಅವರಿಂದ ಈ ಮೂವಿ ಸೆಪ್ಟೆಂಬರ್ ಎಂಡಲ್ಲಿ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಲಿದೆ. ನಿಮಗೆ ಆ ವಿಷಯದಲ್ಲಿ ನಾವು ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದೇವೆ. ಈ ಮಧ್ಯೆ ನಮ್ಮ ಒಂದು ಭೂಮಿಕೆಯಲ್ಲಿ ಮತ್ತೊಬ್ಬರು ಆ್ಯಕ್ಟರ್ ಇದ್ದಾರೆ, ನಟಿಯವರು. ದಯವಿಟ್ಟು ಬರ್ತೀರಾ ಡಯಾನಾ? ಈ ಒಂದು ಮೂವಿ, ಈ ಚಿತ್ರಕಥೆ ಅದ್ಭುತವಾದ ಚಿತ್ರಕಥೆ. ಸಾಧಾರಣ ಬಾಲಿವುಡ್ಡಲ್ಲಿಯೂ ಸಹ ಇಂಥ ಮೂವಿ ಬಂದಿರಲಿಕ್ಕೆಲ್ಲ ಅನ್ನಿಸುತ್ತೆ ನನಗೆ ಸ್ವಲ್ಪ ಸ್ಟೋರಿ ಗೊತ್ತು, ಯಾಕಂದರೆ ಭಾಸ್ಕರ್ ನಾಯಕ್ ಮತ್ತು ನಾನು ಕ್ಲಾಸ್ಮೇಟ್ ಫ್ರೆಂಡ್ಸ್. ಸ್ವಲ್ಪ ನನಗೆ ಮೂವಿಯ ಸ್ಟೋರಿ ಗೊತ್ತಿದೆ, ತುಂಬ ಉತ್ತಮ ಸ್ಟೋರಿ. ಇದರಲ್ಲಿ ಡಯಾನಾ ನೀವು ಮಾಡೆಲ್ ಆಗಿ ಕೆಲಸ ಮಾಡ್ತಿದ್ರಿ ಮೊದಲು. मॉडल जाऊन काम केलं तुमका सडन पिक्चर ಅಂತ ಕೈತವನ್ ಮಾವನ ಇಲ್ಲ ಮಣ್ಮಕ ಇಲ್ಲ ಕಳ್ಳ ಯಾರು ಹೆಸಲೆ ಸಾರಿ ಕೊಂಕಣಿಯಲ್ಲಿ ಮಾತಾಡ್ತಾ ಇದ್ದೇನೆ. ಅಂದರೆ ಕೆಲವು ಸಲ ನಾವು ಇದಾಗ್ತದೆ ಅಂದರೆ ನಮ್ಮ ಕೊಂಕಣಿಯವರು ಮಾತಾಡುವ ಕೊಂಕಣಿಯಲ್ಲೇ ಮಾತಾಡುವ ಅಂತ ಅನಿಸ್ತದೆ. ನಾನು ಏನು ಕೇಳಿದೆ ಅಂದರೆ ಇವರು ಮಾಡೆಲ್ ಆಗಿ ಕೆಲಸ ಮಾಡ್ತಿದ್ರು, ಸಡನ್ ಆಗಿ ಮೂವಿಯಲ್ಲಿ ಹೇಗೆ ಬಂದರು ಎಂಬ ಪ್ರಶ್ನೆ ಇವರಿಗೆ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಡಯಾನಾ. ನಾನು ಮಾಡೆಲ್ ಆಗಿ ಕೆಲಸ ಮಾಡಿದ್ವಿ, ಬಟ್ ನಾನು ಫಸ್ಟ್ ಒಂದು ಮೂವಿ ಮಾಡಿದ್ವಿ, ಅದು 5 years ಬ್ಯಾಕ್. ತುಂಬ ಲಾಂಗ್ ಬ್ಯಾಕ್ ಇತ್ತು, ಇದರಲ್ಲಿ ತುಂಬ ಚಾಲೆಂಜಿಂಗ್ ಆಗಿತ್ತು ಶೂಟ್. ಬಟ್ ಭಾಸ್ಕರ್ ಸರ್ರೇ ನನ್ನ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಿದ್ರು, ನೀನು ಚಿಲ್ಲಾಗಿರ್ತೀಯ, ನೀನು ಇದೇ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ. ಎಲ್ಲ ಕ್ರೆಡಿಟ್ಸ್ ನಾನು ಏನೇ ಆ್ಯಕ್ಟಿಂಗ್ ಮಾಡಿದ್ರು ಭಾಸ್ಕರ್ ಸರ್ಗೆ ಹೋಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಶೂಟ್ ತುಂಬ ಕಷ್ಟ ಆಗಿತ್ತು. ಪ್ರಿಯಾಂಕ್ ಹೇಗೆ ಮಳೆಯಲ್ಲಿ ನೆನೆಸಿದ್ರು, ನನಗೆ ಹಾಗೆ ಶೆಕೆಯಲ್ಲಿ ನಿಲ್ಲಿಸಿದ್ರು, ಬಿಸಿಲಲ್ಲೇ ನಿಲ್ಲಿಸಿದ್ರು. ಇಡೀ ದಿನ ಬಿಸಿಲಲ್ಲಿ, ಮಾರ್ನಿಂಗ್ 6 o'clock ಇಂದ ಈವ್ನಿಂಗ್ 6 o'clock ತನಕ ಬಿಸಿಲಲ್ಲಿ. ಸಾಂಗ್ ಶೂಟ್ ಇನ್ನೂ ತುಂಬಾ ಕಷ್ಟ ಆಗಿತ್ತು, ಬಿಕಾಸ್ ಭಾಸ್ಕರ್ ಸರ್ ಡೈರೆಕ್ಷನ್ ಮಾಡಿದ್ದು. 4 ಗಂಟೆಗೆ ಎದ್ದೇಳಿಸ್ತಾ ಇದ್ರು, 4 ಗಂಟೆಗೆ ಎದ್ದು ಶೂಟ್ಗೆ ರೆಡಿ ಆಗಬೇಕಿತ್ತು. ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು. ಬಟ್ ಓವರ್ ಆಲ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡಯಾನಾ. ಈಗ ಗೊತ್ತಾಯ್ತು ಭಾಸ್ಕರ್ ಸರ್ ಇವರಿಗೆ ಬಿಸಿಲಿಗೆ ಮತ್ತೆ ಮಳೆಗೆ ಏಕೆ ನಿಲ್ಲಿಸಿದ್ದಂತ. ಯಾಕಂದ್ರೆ ಕಾಲೇಜಲ್ಲಿ ಇರುವಾಗ ಇವರಿಗೆ ಲೆಕ್ಚರರ್ ಬಿಸಿಲಿಗೆ ಮತ್ತೆ ಮಳೆಗೆ ನಿಲ್ಲಿಸ್ತಿದ್ರು, ಆ ಶಿಕ್ಷೆ ಇವರಿಗೆ ಕೊಟ್ಟಿದ್ದಾರೆ. ಏನೋ ಇರಲಿ, ಭಾಸ್ಕರ್ ದಯವಿಟ್ಟು ಮುಂದೆ ಬನ್ನಿ. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲಿಕ್ಕಿದೆ. ನನಗೆ ಗೊತ್ತಿರುವ ಪ್ರಕಾರ ನೀವು ಲೈಫಲ್ಲಿ ಕತೆ ಬರೆದವರಲ್ಲ ಅಲ್ವಾ? ನನಗೆ ಗೊತ್ತಿಲ್ಲ ನೀವು ಕತೆ ಬರೆದದ್ದು, ಬಟ್ ಈ ಒಂದು ಸ್ಟೋರಿ ನಾನು ಇಷ್ಟು ಚೆನ್ನಾಗಿ ಬಂದಿದೆ, ನನಗೆ ಅರ್ಥ ಆಗ್ತಾ ಇಲ್ಲ. ಆ ಒಂದು ಐಡಿಯಾ ಎಲ್ಲಿಂದ ಬಂತು? ಇಷ್ಟು ನೀವು ONGCಯಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿಯಲ್ಲಿ ಯು ಆರ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಸಡನ್ ಆಗಿ ಮೂವಿಗೆ ಹೋದ್ರಿ ಅಂತ ಒಂದು ತಿಳಿಸ್ಬೋದಾ? ಹಲೋ ದುಬಾಯ್. ಥ್ಯಾಂಕ್ ಯು ರಾಣಿ. ಕುದ್ರು ಒಂದು ಎಕ್ಸ್ಪೀರಿಯನ್ಸ್, ಅದೊಂಥರ ಫೀಲಿಂಗ್ ನಮ್ಮದು. ಇದು 100 ಕೋಟಿಯ ಅನಿಮೇಟೆಡ್ ಮೂವಿ ಅಲ್ಲ, ಒಂದು ಶುದ್ಧ ಹೃದಯದಿಂದ ಬರುವ ಮಾತನ್ನು, ನಮ್ಮ ಫೀಲಿಂಗನ್ನು, ನಿಮ್ಮ ಫೀಲಿಂಗನ್ನು ಜನರಿಗೆ ತೋರಿಸುವ ರೀತಿಯಲ್ಲಿ ನಾನು ಅದನ್ನು ಮೂವಿನ ಮಾಡಿದ್ದೀನಿ. ಖಂಡಿತ ಇದು ನನ್ನ ಕಾಲೇಜ್ ಡೇಸಿನ ಎಕ್ಸ್ಪೀರಿಯೆನ್ಸು, ನನ್ನ ಎಕ್ಸ್ಪೀರಿಯೆನ್ಸು, ಅದು ಕೂಡ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಎಲ್ಲವನ್ನು ಮೋಲ್ಡ್ ಮಾಡಿಕೊಂಡು ಒಂದು ನಮ್ಮ ಸಮುದ್ರ ತೀರದಲ್ಲಿ ಒಂದು ಕುದ್ರು ಅಂತ ಇರುತ್ತೆ, ಐಲ್ಯಾಂಡಲ್ಲಿ ಒಂದು 3 ಫ್ಯಾಮಿಲಿಗಳಲ್ಲಿ ನಡೆಯುವ ಕಥೆಯನ್ನು ನಾನು ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರದಲ್ಲಿ ಓದ್ತಾ ಇದ್ದಾಗ ನಮ್ಮ ಒಂದು ಯಾವ
ರಿಲೀಜಿಯಸ್ ಇಲ್ಲದ ಒಂದು ಭಾವನೆ ಇತ್ತು. ಅಂದರೆ ಇಟ್ ವಾಸ್ ಇನ್ ವೇ ಬ್ಯಾಕ್ 90ಸ್ನಲ್ಲಿ. ನಂತರ ಸ್ಲೋಲಿ ನಮ್ಮಲ್ಲಿ ರಿಲಿಜಿಯನ್ನು ಯಾವಾಗ ಬಾಬ್ರಿ ಮಸ್ಜಿದ್ ನಂತರ ಎಲ್ಲಿ ಗಲಾಟೆ ಎಲ್ಲ ಸ್ಟಾರ್ಟ್ ಆದ ನಂತರ ನಮ್ಮಲ್ಲಿ ಎಲ್ಲ ಭೇದ ಭಾವ ಸ್ಟಾರ್ಟ್ ಆಯಿತು. ಅದನ್ನೇ ಇಟ್ಕೊಂಡು ಒಂದು ಮೂವಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಪ್ರಿಯ ಮಳೆಯಲ್ಲಿ ನೆನೆಯೋದೊಂದು ಕೆಲಸ ಬಿಟ್ಟರೆ ಅವಳಿಗೆ ಲಿಪ್ಸ್ಟಿಕ್ ಹಚ್ಚೋ ಕೆಲಸ ಇರಲಿಲ್ಲ. ತುಂಬ ಈಸಿ. ಮೇಕಪ್ಸೇ ಇಲ್ಲ, ಈಸಿ ಇತ್ತು. ಇವಳು ಡಯಾನಾ ಮತ್ತು ಇನ್ನೊಬ್ಬಳು ವಿನುತಾ ಅಂತ ಲೀಡ್ ಕ್ಯಾರೆಕ್ಟರ್ಸ್ ಇದ್ದಾರೆ. ಮುಸ್ಲಿಂ ಕ್ಯಾರೆಕ್ಟರು ಇವಳು ಆಗಿದ್ದಾಳೆ. ಇಬ್ಬರಿಗೆ ಒಂದು ಶೂಟ್ ಆಗಿ ಒಂದೊಂದು ಟೇಕ್ ಇದರಲ್ಲಿ ಬಿಸಿಲಿನಲ್ಲಿ ನಿಲ್ಲೋದೇನು ಸ್ವಲ್ಪ ಮುಂದೆ ಹೋದಂತ ಲಿಪ್ಸ್ಟಿಕ್ ಹಚ್ಕೊಂಡು ರೆಡಿಯಾಗಿ ಇರ್ತಿದ್ರು. ಲಿಪ್ಸ್ಟಿಕ್ ಇಲ್ಲ ಬೇಡ, ಇದಕ್ಕೆ ಇರಬಾರ್ದು, ಕ್ಲೀನಾಗಿರ್ಬೇಕಂದ್ರೆ ಪುನಃ ಅದು ಹಚ್ಚಿಕೊಳ್ಳೋದು, ಅಲ್ಲಿ ಟೈಮ್ ವೇಸ್ಟು. ಇಂಥ ಹುಡುಗಿಯರತ್ತಿ ಕೆಲಸ ಮಾಡೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ತುಂಬ ಎಲ್ಲರೂ ನೋಡಬೇಕು. ಫಸ್ಟ್ ಟೈಮ್ ಇಂಡಸ್ಟ್ರಿನಲ್ಲಿ ಡ್ರಿಲ್ಲಿಂಗ್ ರಿಗ್ನಲ್ಲಿ ನಾವು ಶೂಟ್ ಮಾಡಿದ್ದೇವೆ. ಫಸ್ಟ್ ಬಾಲಿವುಡ್ನಲ್ಲಿ ಕೂಡ ಇದು ಡ್ರಿಲ್ಲಿಂಗ್ ರಿಗ್ನಲ್ಲಿ ಯಾವುದು ಶೂಟ್ ಆಗಿಲ್ಲ. ಆ್ಯಕ್ಚುಯಲ್ ಆಗಿ ಡ್ರಿಲ್ಲಿಂಗ್ ರಿಗ್ನಲ್ಲಿ ಶೂಟ್ ಮಾಡಿದ್ದೀವಿ. ಇನ್ನೊಂದರೆ ನೀವು 2 ಸಾಂಗನ್ನು ಎಂಜಾಯ್ ಮಾಡಿದ್ದೀರಾ, ಇನ್ನೆರಡು ಸಾಂಗ್ ಕಾಯ್ತಾ ಇರಿ. ದಟ್ ಈಸ್ ದಿ ಮಚ್ ಮೋರ್ ದ್ಯಾನ್ ರಾಕಿಂಗ್ ದ್ಯಾನ್ ದೀಸ್ ಟು. ಸೊ ಪ್ಲೀಸ್ ವೇಟ್ ಫಾರ್ ದಿ ರಿಲೀಸ್ 29th September. ಥ್ಯಾಂಕ್ ಯು ವೆರಿ ಮಚ್ ರೋನಿ. ಥ್ಯಾಂಕ್ ಯು 1.5. ಥ್ಯಾಂಕ್ ಯು ಭಾಸ್ಕರ್. ಥ್ಯಾಂಕ್ ಯು. ನಮಸ್ಕಾರ ಬಂದಲೆ ಪಾಲಿಡಿ ಸಂತು ಲೋಕ್ಸ್ ಏರ್ ಯೂಟ್ಯೂಬ್ ಚಾನಲ್ ವಿಡಿಯೋ ತಗೊಂಡ್ಲರ ಅವರ ಸಬ್ಸ್ಕ್ರೈಬ್ ಲೈಕ್ ಅಂಚೆ ಶೇರ್ ಮಲ್ಪಲೆ. ಥ್ಯಾಂಕ್ ಯು.